ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಡ್ಯಾರನ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಡ್ಯಾನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಉಂಟು ಭಯ ಆಗಿದೆಯಾ? ಭಯ ಆಗ್ತಾ ಉಂಟಾ? ಅಡಿಗೆ ರೂಮಿಗೆ ಬಂದಾಗ ಉಂಟಲ್ಲ ಭಯ ಎಲ್ಲ ಇರಲೇಬಾರ್ದು. ಅದು ಸ್ಕೂಲಲ್ಲಿ ಮಾತ್ರ ಭಯ ಅಲ್ಲ. ಓಕೆ, ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ನೀವು ಈಗ? ನಾನು ಬೈಕಂಪಾಡಿಯಲ್ಲಿ ಓದ್ತಿದ್ದೀರಾ? ಹಾಗಾದರೆ ನಮ್ಮ ಟಿವಿಗೂ ಬೈಕಂಪಾಡಿ ಹತ್ತಿರದಲ್ಲಿ ಇದ್ದೀರಲ್ಲ. ಓಕೆ, 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಓಕೆ, ಅಡುಗೆ ಎಲ್ಲ ಯಾರೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನಮಗೆ? ನೀನೇ ಹೊಡುದಾ? ಮನೇಲಿ ಅಮ್ಮ ಎಲ್ಲ ಹೇಳ್ಕೊಡೋದಿಲ್ಲ? ಈಗ ನೀನೇ ಕಲ್ತು ಇವತ್ತು ಅಡುಗೆ ಮಾಡುದಾ? ಓಕೆ, ಅದಂತೂ ಗಮನ ಇರ್ಬೋದಲ್ಲ. ಏನು ಮಾಡ್ತೇವೆ ಇವತ್ತು? ಮಟರ್ ಪನ್ನೀರ್ ಮತ್ತೆ ಕುರ್ಮಾ. ಮಟರ್ ಪನ್ನೀರ್ ಮತ್ತೆ ಕೂರ್ಮಾ, ಒಂದು ಕೂರ್ಮಾ, ಇನ್ನೊಂದು ಪನ್ನೀರಾ? ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ಮಾಡೋದು? ಪನ್ನೀರ್ ಮಟರ್ ಪನ್ನೀರಾ? ಓಕೆ, ಏನೆಲ್ಲ ತಗೊಂಡಿದ್ರು ಈಗ? ಸಾಸ್ ಪ್ಯಾನ್ ಬೇಕಾ? ಫಸ್ಟಿಗೆ ಸಾಸ್ ಪ್ಯಾನ್ ಬೇಕಲ್ಲ, ಹೂವನ್ನೇ ಉರಿಸ್ಬೇಕಲ್ಲ. ಹಂಗಾದ್ರೆ ಓಕೆ, ಆಯಿಲ್ ಹಾಕ್ಬೇಕಾ? ಆಯಿಲಾ? ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಓಕೆ, ಚಿಲ್ಲಿ ಪೌಡರ್ ಬೇಕಾ? ಅಂದರೆ ಈಗ ಆಯಿಲಿಗೆ ಹಾಕ್ತೀರಾ? ಚಿಲ್ಲಿ ಪೌಡರ್ ಅಂತ ಬಂದಾಗ ನಾನು ಅವರ ಮೆಣಸಿನ ಹುಡಿ ಹಾಕ್ತಿದ್ದೆ. ಆಯಿತಾ? ಸಾಕಾ? ಓಕೆ, ಒಳ್ಳೆ ಅಲ್ಲಿ ಕಾಯಿಸ್ಬೇಕು, ಚೆನ್ನಾಗಿ ಕಾಯಿಸ್ಬೇಕಲ್ಲ. ಓಕೆ, ಮೊದಲೇ ಆಯಿಲಲ್ಲಿ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಬೇಕಲ್ಲ. ಆಮೇಲೆ ಪನ್ನೀರ್ ಹಾಕ್ತಿದ್ದೀರಾ? ಓಕೆ, ಇದನ್ನು ಬಿಸಿ ಮಾಡಿ ಇಟ್ಕೊಳ್ಳೋದಾ? ಪ್ಲೇಟಿಗೆ ಹಾಕ್ಬಿಡೋದಾ? ಓಕೆ, ಚೆನ್ನಾಗಿ ಫ್ರೈ ಮಾಡಬೇಕಲ್ಲ. ಕಲರ್ ಬರಬೇಕಾ? ಟೇಸ್ಟ್ ಬರಬೇಕು. ನಿಮಗೆ ಅಡುಗೆಲ್ಲ ಈಗ ಯಾರೆಲ್ಲ ಹೇಳ್ಕೊಡ್ತಾರೆ? ಈಗ ಈ ಥರ ಎಲ್ಲ ಅಡುಗೆ ಮಾಡಬೇಕು ಅಂತ ಹೇಳಿದರೆ ನಾನು ಒಬ್ಬನೇ. ಅಂದರೆ ಈಗ ಹೆಲ್ಪ್ ಮಾಡೋದು ಯಾರು ಮನೆಯಲ್ಲೆಲ್ಲ? ಮನೆಯಲ್ಲಿ ನಾನು ಒಬ್ಬನೇ ಮಾಡೋದಾ? ಮತ್ತೆ ಅಮ್ಮ ಸಹ ಮಾಡ್ತಾರೆ. ಅಮ್ಮ ಹೇಳ್ತಾರೆ, ಅಲ್ಲಿ ಇರೋದು ನೋಡಿ ಪಾಯಿಂಟ್. ಅಮ್ಮ ಎಲ್ಲ ಹೇಳಿಕೊಡ್ತಾರಾ? ಓಕೆ, ಇದು ನೀನೇ ಮಾಡಿದ? ಅಮ್ಮ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಹೇಗೆ ಮಾಡೋದು ಅಂತ ಹೇಳಲಿಕ್ಕೆಲ್ಲ? ನೀನೇ ಮಾಡಿದ? ಓಕೆ, ನೀನೇ ಮಾಡಿ ಅಮ್ಮನಿಗೆಲ್ಲ ಬಳಸಿಲ್ಲ ಕೊಟ್ಟಿದ್ಯಾ? ಓಕೆ, ಫ್ರೈ ಆಯಿತು. ಗ್ಯಾಸ್ ಬಂದ್ ಮಾಡುವ. ಓಕೆ, ಗ್ಯಾಸ್ ಆಫ್ ಆಗಿದೆ. ಇದು ರೆಡಿಯಾ? ಓಕೆ, ಓಕೆ, ಇದು ರೆಡಿ ಅಲ್ಲ? ರೆಡಿ. ಹುರ್ಕೊಳ್ಳಿಕೊಂಡ ಇನ್ನು ಫ್ರೈ ಮಾಡಲಿಕೊಂಡ? ಓಕೆ, ಮತ್ತೆ ಈಗ ಆನಿಯನ್ ಒಂದು ಪೇಸ್ಟ್ ಮಾಡಲಿಕ್ಕೆ. ಆನಿಯನ್ ಪೇಸ್ಟ್ ಮಾಡಲಿಕ್ಕಾ? ಓಕೆ, ಅಂದರೆ ಹುರ್ಕೊಂಡು ಆಮೇಲೆ ಪೇಸ್ಟ್ ಮಾಡೋದು ಅಂತ. ಓಕೆ, ಸ್ವಲ್ಪ ಗ್ರೀನ್ ಚಿಲ್ಲಿ. ಸ್ಪೈಸಿ ಬೇಕಿದ್ರೆ ಎಷ್ಟು ಬೇಕಾ? ಓಕೆ, ನೀನೀಗ ಇಷ್ಟ ಹಾಕಿದ್ಯಾ? ಒಂದು ಹಾಕ್ಕೊಂಡಿದ್ಯಾ? ಸ್ವಲ್ಪ ಮತ್ತೆ ಟೊಮೆಟೊ ಗ್ರೈಂಡ್ ಮಾಡುವ. ಓಕೆ, ಸಾಕಾಗುತ್ತಾ? ಅಷ್ಟು ಸಾಕಾಗುತ್ತಾ ಟೊಮೆಟೊ? ಚೆನ್ನಾಗಿ ಹುರ್ಕೊಳ್ಬೇಕಲ್ಲ. ಬೇರೆ ಆ್ಯಡ್ ಮಾಡಲಿಕ್ಕೆ ಉಂಟು ಅದಕ್ಕೆ? ಓಕೆ, ಸ್ವಲ್ಪ ಉಪ್ಪು ಮತ್ತು ಜೀರಿಗೆ. ಫಸ್ಟ್ ಆನಿಯನ್ ಫ್ರೈ ಮಾಡಿದ್ಮೇಲೆ ಮತ್ತೆ ಜೀರಾ ಹಾಕಬೇಕಲ್ಲ. ಆಮೇಲೆ ಸ್ವಲ್ಪ ಜಿಂಜರ್, ಶುಂಠಿ ಹಾಕ್ತಿದ್ರಲ್ಲ,
ಇನ್ನು ಎಲ್ಲ ಸ್ವಲ್ಪ ಸ್ವಲ್ಪವೇ ಆಗ್ತಿದೆಯಾ? ಸಾಕಾಗುತ್ತಾ ಅಷ್ಟು? ಕ್ಯಾಶ್ ಓಕೆ. ಗೋಡಂಬಿ ಗೋಡಂಬಿ ಯಾಕೆ ಹಾಕೋದು ಗೊತ್ತುಂಟಾ? ಫ್ಲೇವರ್ಗೆ. ಓಕೆ. ಈಗ ಇದು ಪೇಸ್ಟ್ ಅಷ್ಟನ್ನು ಈಗ ಹುರ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾ? ಹೌದು. ಓಕೆ. ಮತ್ತೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿ ಇದಕ್ಕೆ ಗ್ರೈಂಡ್ ಮಾಡುವಾಗ? ಓಕೆ. ಒಟ್ಟಿಗೆ ಗ್ರೈಂಡ್ ಮಾಡಿ ಮಾಡಿದ್ರೆ ಬೆಟ್ರಾ? ಓಕೆ. ಸ್ವಲ್ಪ ಅಂತೇಳಿ 1 ಕಪ್ಪೆ ಹಾಕಿದ್ದೆ ಅಷ್ಟು ಇರಲಿಲ್ಲ? ಓಕೆ. ಮತ್ತೆ ಅದು ಕಾಯಿಸಿ ಕಲರ್ ಬರುತ್ತಾ? ಓಕೆ. ಕುದಿಬೇಕಾ ಅದು? ಹೌದು. ನೋಡಿ ಪನ್ನೀರ್ ಆಯ್ತಲ್ಲ? ಓಕೆ. ಈಗ ಸ್ವಲ್ಪ ನೀರು ಹೋಗಿ ಮೇಲೆ ಗ್ರೈಂಡ್ ಮಾಡಿ. ಸ್ವಲ್ಪ ಡ್ರೈ ಆದ್ಮೇಲೆ ಗೋಡಂಬಿ ಎಲ್ಲ ಹಾಕಿದ ಕಾರಣ ಸ್ವಲ್ಪ ಪೇಸ್ಟ್ ಜಾಸ್ತಿ ಬರುತ್ತಲ್ಲ. ಇದೆಲ್ಲ ಹೇಗೆ ಬಂತು ನಿಮಗೆ ಐಡಿಯಾ ಎಲ್ಲ? ಗೋಡಂಬಿ ಎಲ್ಲ ಹಾಕಬೇಕು ಆ ಥರ ಎಲ್ಲ? ನಾನು ಅಂದರೆ ಟೇಸ್ಟ್ ನೋಡುವಾಗ ಗೊತ್ತಾಗ್ತದೆ ಅಲ್ಲ, ಮತ್ತೆ ಅದರ ಪೀಸ್ ಎಲ್ಲ ಇರ್ತದೆ ಹೋಟೆಲ್ ಹೋಗುವಾಗ ತಿನ್ನುವಾಗ. ಹಾಗೇನೆ ಪ್ಲಾನಿಂಗ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿದ್ದೆ. ನೀನೀಗ ಅಡಿಗೆಗೆ ಟ್ರೈ ಮಾಡಿದ್ದು ಈ ಥರ ಔಟ್ಸೈಡ್ ತಿಂದಾಗ ಅದರ ಟೇಸ್ಟ್ ನೋಡಿ ಮನೆಯಲ್ಲಿ ಟ್ರೈ ಮಾಡೋದಾ? ಏನೆಲ್ಲ ಹಾಕ್ಬೋದು, ಏನೆಲ್ಲ ಹಾಕ್ತಾರೆ ಅಂತ ಹೇಳ್ಕೊಂಡ? ಓಕೆ. ಹೇಗೆ ಇಂಟ್ರೆಸ್ಟ್ ಬಂತು ಅಂದರೆ ಅಡಿಗೆಯಲ್ಲಿ ನಿಮಗೆ? ಅಂದರೆ ಈಗ ಅಡಿಗೆ ಮಾಡಬೇಕು, ಈಗ 7ನೇ ಕ್ಲಾಸಲ್ಲೇ ನೀನು ಅಡಿಗೆ ಮಾಡ್ತಿದ್ದೆ ನೋಡಿ. ನಿನ್ನ ಪ್ರಾಯದ ಹುಡುಗರೆಲ್ಲ ಈಗ ಆಟ ಹಿಡ್ಕೊಂಡು ಎಲ್ಲ ಇರ್ತಾರೆ. ನಿನಗೆ ಹೇಗೆ ಅಡಿಗೆ ಎಲ್ಲ ಇಂಟ್ರೆಸ್ಟ್ ಬಂತು? ನಾನು ಸಣ್ಣ ಇರುವಾಗ ಒಂದು ಸಲ ಏನು ಹೊರಗೆ ಕಂಟ್ರಿಗೆ ಹೋಗಿ ಅಲ್ಲಿ ಕೆಲಸ ಜಾಬ್ ಎಲ್ಲ ಸಹ ಸಿಕ್ಕಿದ್ರೆ ಮತ್ತೆ ಊಟ ಮಾಡಲಿಕ್ಕೆ ಏನು ಸಹ ಇರುವುದಿಲ್ಲ, ಅದಕ್ಕೆ ಇದು ಪ್ಲಾನಿಂಗ್ ಬಂತು. ದೊಡ್ಡ ಆದ್ಮೇಲೆ ಶೆಫ್ ಆಗುವಂತ ಪ್ಲಾನಿಂಗ್ ಮಾಡಿದಲ್ಲ? ಓಕೆ. ಅಂದರೆ ಈಗ ಔಟ್ಸೈಡ್ ಎಲ್ಲ ಹೋದರೆ ನಮಗೆ ನಾವೇ ಮಾಡ್ಕೊಳ್ಳಿಕ್ಕೆ ನೀನು ಅಡುಗೆಯನ್ನು ಕಲ್ತ್ಕೊಂಡಿದ್ದ? ಓಕೆ. ದೊಡ್ಡ ಆದಮೇಲೆ ನಿಮಗೆ ಈಗ ಹಾಗಾದರೆ ಶೆಫ್ ಆಗುವ ಪ್ಲಾನಿಂಗಲ್ಲಿ ಇದೆಯಾ? ಓಕೆ. ಸ್ಕೂಲಿಗೆಲ್ಲ ಹೋಗುವ ಫ್ರೆಂಡ್ಸಿಗೆಲ್ಲ ಮಾಡಿದ್ಕೊಂಡು ಹೋಗ್ತೀಯಾ ಟಿಫಿನಲ್ಲೆಲ್ಲ? ಹೇಗೆ ಮನೆಯಿಂದ ಒಂದೊಂದು ಸಲ ಪಾಸ್ತಾ ಎಲ್ಲ ಮಾಡ್ತಾರಲ್ಲ? ಕೇಕ್ ಮಾಡ್ತೀರಾ? ಈಗ ಬರ್ತ್ಡೇಗೆಲ್ಲ ನೀನೇ ಕೇಕ್ ಮಾಡೋದಾ? ಹೌದಲ್ಲ? ಓಕೆ. ಆಲ್ಮೋಸ್ಟ್ ನೀರೆಲ್ಲ ಹೋಗಿದಲ್ಲ? ಡ್ರೈ ಆಗಿದಲ್ಲ? ಸಾಕಾ? ಅಷ್ಟು ಡ್ರೈ ಆದರೆ ಸಾಕಾ? ಇನ್ನು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾ? ಗ್ಯಾಸ್ ಆಫ್ ಮಾಡಿದ್ರಲ್ಲ? ಓಕೆ. ಸ್ವಲ್ಪ ಆರಿದ ನಂತರ ಪೇಸ್ಟ್ ಮಾಡ್ಕೊಡೋಲ್ಲ? ಓಕೆ. ಈಗ ನಾವು ಬಟಾಣಿ ಬಾಯ್ಲ್ ಮಾಡುವ. ಅಂದರೆ ಇದು ಸ್ವಲ್ಪ ಆರುವಾಗ ಬಟಾಣಿ ಬಾಯ್ಲ್ ಆಗ್ತದೆ. ಒಲೆ ಉರಿಸ್ಕೊಳ್ಬೇಕು. ಸ್ಟಾಪ್. ಸಾಕಾ? ಓಕೆ. ಸ್ವಲ್ಪ ಬಟಾಣಿ ಹಾಕುತ್ತೆ. ಬಟಾಣಿ ಅಲ್ಲ? ನೀನು ಬಟಾಣಿಯನ್ನು ನೆನೆ ಹಾಕಿ? ಹೌದು. ಹಸಿ ಬಟಾಣಿ ಅಥವಾ ನೀರಲ್ಲಿ ಹಾಕಿ ಇಟ್ಟಿದ್ದ? ಹಸಿ ಬಟಾಣಿ ಅಲ್ಲ? ಓಕೆ. ಮುಚ್ಚಬೇಕಲ್ಲ ಈಗ? ಸ್ವಲ್ಪ ಸಾಲ್ಟ್. ಉಪ್ಪು ಹಾಕ್ತೀರಾ? ಸಾಕಾ? ನೀರು ಸಾಕಾಗುತ್ತಾ? ಹೌದು. ಓಕೆ. ಇದೀಗ ಸ್ವಲ್ಪ ಹೊತ್ತು ಕುಕ್ ಆಗಬೇಕಲ್ಲ? ಓಕೆ. ನೀನು ಈಗ ವೆಜ್ಜಲ್ಲಿ ಜಾಸ್ತಿ ಮಾಡೋದಾ ಅಥವಾ ನಾನ್ ವೆಜ್ಜಲ್ಲೆಲ್ಲ ಅಡುಗೆ ಮಾಡೋದಾ? ಹೇಗೆ? ಎರಡು ಮಾಡ್ತೀಯಾ? ಓಕೆ. ನಾನು ಫಸ್ಟಿಗೆ ಅಂದ್ಕೊಂಡೆ ನೀನು ಅಡುಗೆ ಮಾಡ್ತಿರುವಾಗ ಮನೇಲಿ ಏನಾದರೂ ಅಮ್ಮ ಮನೆ ಹೇಳಿಕೊಟ್ಟಿದ್ದ ಆ ಥರ ಮಾಡೋದಂತ. ಬಟ್ ಇದು ನೀನೇ ಈಗ ಮನೇಲಿ ಹೇಗೆ ಸ್ಕೂಲಿಗೆ ಹೋಗುವಾಗ ಕಾಪಿ ಅದೆಲ್ಲ ಬರೀತೀಯ, ಅದೇ ರೀತಿ ಇದರಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿದೆಯಲ್ಲ ಅಡುಗೆಯಲ್ಲಿ. ಈಗ ನೀನೇ ಹೇಳ್ಬೋದು ಈಗ ಅಡುಗೆ ಅಂದರೆ ಹೇಗೆ, ಚಿಕನ್ ಮಾಡೋದು ಹೇಗೆ, ಚಿಕನ್ ಪದಾರ್ಥ ಮಾಡೋದು ಹೇಗೆ ಅಂತ. ಓಕೆ. ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಎಲ್ಲ ಇದ್ದರೆ ಈ ಥರದ ಅಡುಗೆದೇನಾದ್ರು ಇರುತ್ತಾ ನಿಮಗೆ? ಇರುತ್ತಾ? ವಿದೌಟ್ ಗ್ಯಾಸ್ ಅದೆಲ್ಲ ಮಾಡೋದಾ? ಓಕೆ. ವಿದೌಟ್ ಫೈರ್ ಎಲ್ಲ ಮಾಡ್ತೀವಲ್ಲ? ಓಕೆ. ಆಲ್ಮೋಸ್ಟ್ ಗ್ಯಾಸು ಓಕೆ ಅಲ್ಲ? ಆಫ್ ಮಾಡೋದಾ? ಓಕೆ. ಇದಂತೂ ರೆಡಿಯಾಗಿದೆ. ಇದು ಸ್ವಲ್ಪ ಆರಬೇಕಲ್ಲ ಈಗ? ಅದು ಆರು ಸೈಡ್ ಇಡೋಣ. ಈಗ ಗ್ರೈಂಡ್ ಮಾಡೋದಾ? ಓಕೆ. ಅದಾಗಾದರೆ ಸ್ವಲ್ಪ ಆರಲಿ, ಒಟ್ಟಿಗೆ ಮಿಕ್ಸಿ ಬೇಕಲ್ಲ? ಜಾರ್ ಹಾಕೋದಾ? ನಾನೇ ಹಾಕಲಾ? ಸಾಕಲ್ಲ? ಅದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ, ಹೀಗೆ ಡ್ರೈ ಮಾಡೋಣ? ಓಕೆ. ಚೆನ್ನಾಗಿ ಪೇಸ್ಟ್ ಆಗಬೇಕಲ್ಲ? ಓಕೆ. ಓಕೆ. ಈಗ ಪೇಸ್ಟ್ ಬಂದಿದೆ, ಚೆನ್ನಾಗಿದೆಯಲ್ಲ? ಸಾಕಲ್ಲ? ಓಕೆ. ನೆಕ್ಸ್ಟ್ ಸಾಸ್ ಪ್ಯಾನ್ ಇದೇ ಸಾಕಾ? ಇದಲ್ಲೇ ಮಾಡುವ? ಓಕೆ. ಅಂದರೆ ಒಲೆ ಉರಿಸ್ಬೇಕಲ್ಲ? ನೀನು ಮಾತಾಡೋದು ಕಮ್ಮಿಯಾ? ಅಡುಗೆ ಮಾಡೋದು ಮಾತ್ರ ಅಲ್ಲ?
ಅಡುಗೆ ಮಾಡೋದು, ಓದೋದು, ಬರೆಯೋದಾ? ಓಕೆ. ಅದಕ್ಕೆ ಗೀ ಪಿಕ್ಕಲ್ಲ. ಓಕೆ. ನಾವು ತುಪ್ಪ ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸುವಿನ ತುಪ್ಪ ಹಾಕ್ತಿದ್ದೀವಿ. ಎಷ್ಟು ಒಂದು ಸ್ಪೂನಾ? 1 ಸ್ಪೂನ್ ಸಾಕಾ? ಸಾಕು. ಈಗ ನಮ್ಮ ಅದೆಂತ ಜೀರಿಗೆ, ಸ್ವಲ್ಪ ಜೀರಿಗೆ ಅಲ್ಲ, ಬೇಸೊಪ್ಪು. ಯಾವುದು? ಬೇವಿನ ಸೊಪ್ಪು. ಓಕೆ. ಸಾಕಾ ಬೇವಿನ ಸೊಪ್ಪು? 1-2 ಎಲ್ಸು ಬಿದ್ದರೆ ಅಷ್ಟೇ, ಸಾಕಲ್ಲ? ಆಮೇಲೆ ಗರಂ ಮಸಾಲೆ, ಚಕ್ಕೆ ಲವಂಗ ಎಲ್ಲ ಹಾಕ್ತೀವಿ. ಓಕೆ. ಸ್ಲೋ ಇಡಲಾ? ಸ್ವಲ್ಪ ಸ್ಲೋ. ಮತ್ತು ಸ್ವಲ್ಪ ಚಾಪ್ಡ್ ಆನಿಯನ್ಸ್. ಓಕೆ. ಚೆನ್ನಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಎಲ್ಲ ಸಾಕಾಗುತ್ತಾ ಅಷ್ಟು? ನೀನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋದಲ್ಲ? ನೋಡೋಣ, ಅಡುಗೆ ಗೊತ್ತಿದ್ರೆ ಹಾಗೆಲ್ಲ ಸ್ವಲ್ಪ ಸ್ವಲ್ಪ, ಇಲ್ಲಾಂದರೆ ಜಾಸ್ತಿ ಹಾಕ್ತೀಯಾ? ಹಾಂ. ಎಷ್ಟು ಪೀಪಲ್? ಹಾಂ, ಎಷ್ಟು ಪೀಪಲ್? ಹಾಂ, ಎಷ್ಟು. ಓಕೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಪಿಂಚ್ ಆಫ್ ಪೆಪ್ಪರ್ ಸಾಲ್ಟ್. ಪೆಪ್ಪರ್ ಒಂದು ಚಿಟಿಕೆ. ಜಿಂಜರ್. ಎಲ್ಲ ಹಾಕಿದೆಯಲ್ಲ? ಈಗ ನಮ್ಮ ಬಾಯ್ಲ್ಡ್ ಬಟಾಣಿ ಹಾಕಿ. ಓಕೆ. ಇದು ನೀರು ಕೂಡ ಹಾಕ್ತೀರಾ ಹಾಗೆ ಹಾಕ್ತೀರಾ? ಸಪ್ರೇಟ್ ತೆಗಿ. ಓಕೆ. ಸಾಕಾಗುತ್ತಾ? ಮತ್ತೆ ಅದು ಅಷ್ಟೇ ಅಡುಗೆ ಇನ್ನು? ಅದು ಇನ್ನೊಂದು ಉಂಟಾ? ಓಕೆ. ಹಾಗೆ ನೀನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀಯ ಅಂತ ಅಂದ್ಕೊಂಡೆ. ನನಗೆ ಜಾಸ್ತಿ ಬೇಕಾಗ್ತದೆ. ನೀನು ಚಿಕ್ಕವನಾದರೆ ಕಡಿಮೆ ಮಾಡೋದಲ್ಲ, ಕಡಿಮೆ ತಿನ್ನೋದಲ್ಲ. ನಾನು ಜಾಸ್ತಿ ಅಂತೇನೆ. ಈಗ ನಾವು ಮಾಡಿದ್ದು ಪೇಸ್ಟ್ ಹಾಕ್ತಿದ್ದೀರಲ್ಲ? ಓಕೆ. ಪೇಸ್ಟ್ ಮಾತ್ರ ಎಲ್ಲ ಹಾಕ್ತಿದ್ಯಾ? ನೀರು ಬೇಕಾ? ನೀರು ಎಷ್ಟು ಹಾಕ್ಲಾ? ಸಾಕಾ? ಆಮೇಲೆ ಹಾಕುವ ಬೇಕಾದರೆ. ಈಗ ಮಸಾಲೆ ಗರಂ ಮಸಾಲೆ ಹಾಕ್ತಿದ್ದೀರಲ್ಲ? ಓಕೆ. ಸಾಧಾರಣ 1 ಸ್ಪೂನ್ ಅಷ್ಟಾ? 1 ಸ್ಪೂನ್. ಓಕೆ. ಸ್ವಲ್ಪ ಅರಿಶಿನ. ಓಕೆ. ಮತ್ತು ಸ್ಪೈಸಸ್, ಚಿಕನ್ ಮಸಾಲೆ ಬೇಕಾ? ಚಿಕನ್ ಮಸಾಲ, ಚಿಲ್ಲಿ ಪೌಡರ್. ಓಕೆ. ಎಷ್ಟು ಬೇಕು ಚಿಕನ್ ಮಸಾಲೆ? 1 ಸ್ಪೂನ್. 1 ಸ್ಪೂನಾ? ಎಷ್ಟು ಹಾಕ್ಲಾ? ಅಷ್ಟು ಸ್ವಲ್ಪ ಕಮ್ಮಿ ಸಾಕು. ನಾನವರ ಚಿಕನ್ ಮಸಾಲೆ ಹಾಕ್ತೀವಿ ನಾವು. ಮೆಣಸಿನ ಹುಡಿ ಬೇಕಲ್ಲ? ಮತ್ತು ನೀರು. ಓಕೆ. ನಾನವರ ಮೆಣಸಿನ ಹುಡಿ ಹಾಕ್ತಿದ್ವಿ. ಸಾಕಾ? ಸಾಕು. ನೀರು ಓಕೆ. ಹಾಕ್ಲಾ? ಹಾಕಿ ಎಷ್ಟು ಬೇಕು ಆಯ್ತಾ? ಸ್ಟಾಪ್. ರೆಡಿಯಾ? ಆಲ್ಮೋಸ್ಟ್ ರೆಡಿ. ಒಂದು ಕುದಿ ಬಂದರೆ ಸಾಕಲ್ಲ? ನೀರು ಸಾಕಾಗುತ್ತಾ? ಇನ್ನು ಬೇಕಾ? ನೀರು ಸಾಕಲ್ಲ? ಪನ್ನೀರ್. ಹಾಂ, ಇದು ಆಲ್ಮೋಸ್ಟ್ ರೆಡಿಯಾ? ಆಲ್ಮೋಸ್ಟ್. ಓಕೆ. ಪನ್ನೀರ್ ಅಂತೂ ರೆಡಿ ಮಾಡಿಟ್ಟಿದ್ದೀಯ ಆಗಲೇ. ನೋಡ್ಲಿಕ್ಕೆ ಗಮ್ಮತ್ತಾಗಿ ಕಾಣ್ತುಂಟಲ್ಲ? ಹೌದು. ಇದು ನಾರ್ಮಲ್ ಆಗಿ ದೋಸೆಗೆಲ್ಲ ತಿನ್ಬೋದಲ್ಲ? ಹೌದು. ಚಪಾತಿ ಥರಕ್ಕೆ? ಚಪಾತಿ, ಪರೋಟಕ್ಕೆಲ್ಲ? ಹಾಂ, ನಾನು ರೊಟ್ಟಿ ಅದಕ್ಕೆಲ್ಲ ಒಳ್ಳೆಯದಲ್ಲ. ಉಪ್ಪು ಹಾಕಿದ್ಯಾ ಆಗ? ಹೌದು. ಬಟಾಣಿಗೆ ಹಾಕಿದ್ಯಲ್ಲ? ಬಟಾಣಿ. ಓಕೆ. ಸ್ವಲ್ಪ ಟೇಸ್ಟ್ ಆಗಿ ಉಪ್ಪು. ಹಾಂ, ಇರಲಿ ಅಂತಲ್ಲ? ಓಕೆ. ಉಪ್ಪು ಜಾಸ್ತಿ ಆದರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಕಡಿಮೆ ಆದರೆ ಆಮೇಲೆ ಹಾಕ್ಕೊಡ್ಬೋದಲ್ಲ? ಸ್ಲೋ ಉಂಟು ಇದು, ಇರಲಿಯಾ? ಓಕೆ. ಈಗ ಮುಚ್ಚಬೇಕಾ? ಓಕೆ. ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ ಆಯಿತು. ಗ್ಯಾಸ್ ಬಂದ್ ಮಾಡುವಲ್ಲ? ಸರ್ವ್ ಮಾಡಲಿಕ್ಕೆ ಆಲ್ರೆಡಿ ಪ್ಲೇಟ್ ಅಂತೂ ರೆಡಿ ಇಟ್ಟಿದ್ದೇನೆ. ಓಕೆ. ಬಿಸಿಯಾದ
ಮಟರ್ ಪನ್ನೀರ್ ರೆಡಿ ಅಲ್ಲ. ಇದು ಎಲ್ಲದಕ್ಕೂ ತಿನ್ಬೋದು, ನೀರು ದೋಸೆ ಅದಕ್ಕೆಲ್ಲ ಮ್ಯಾಚಿಂಗ್ ಅಲ್ಲ. ಓಕೆ, ಟೇಸ್ಟ್ ನೋಡೋಣ ಹಾಗಾದರೆ. ಓಕೆ, ಡ್ಯಾರನ್ ಅವರು ಸಾಕಾಗಿರುವಂತಹ ಮಟರ್ ಪನ್ನೀರ್ ರೆಡಿ ಮಾಡಿಬಿಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಮಟರ್ ಪನ್ನೀರ್ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 1 ಚಮಚದಷ್ಟು ಮೆಣಸಿನ ಪುಡಿ, ಪನ್ನೀರ್ ಹಾಕಿ ಹುರಿದಿಟ್ಟುಕೊಳ್ಳಿ. ನಂತರ ಈರುಳ್ಳಿ, ಹಸಿಮೆಣಸು, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಶುಂಠಿ, ಗೋಡಂಬಿ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ಸ್ವಲ್ಪ ಮೊಸರು ಹಾಕಿ ಕುದಿಸಿ ಬೇಯಿಸಿ. ತಣ್ಣಗಾದ ನಂತರ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಜೀರಿಗೆ, ಕರಿಬೇವು, ಪುಲಾವ್ ಎಲೆ, ಚಕ್ಕೆ, ಲವಂಗ, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಹಾಕಿ ಕರಿಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹುರಿಯಿರಿ. ಬಳಿಕ ಬೇಯಿಸಿದ ಬಟಾಣಿ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಗರಂ ಮಸಾಲಾ ಪುಡಿ, ಅರಶಿನ ಪುಡಿ, ಚಿಕನ್ ಮಸಾಲಾ ಪುಡಿ, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಹುರಿದ ಪನ್ನೀರ್ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಮಟರ್ ಪನ್ನೀರ್ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಮಟರ್ ಪನ್ನೀರ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KD ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ನೋಡಿದ್ರಲ್ಲ ನೀವು ಡ್ಯಾರನ್ ಯಾವ ರೀತಿ ಅಡುಗೆ ಮಾಡ್ತಾ ಇದ್ದಾನೆ ಅಂತ. ಚಿಕ್ಕ ಹುಡುಗ ಆದರೆ ಅಡುಗೆಯಲ್ಲಿ ಸಾಗವಾಗಿ ಮಾಡ್ತಾ ಇದ್ದಾನೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾನೆ ಅಂತ ಹೇಳಿದ್ರು. ಏನು ಅಂತ ಅವ್ರಿಗೆ ಎಸ್ ಡ್ಯಾರನ್, ಇವಾಗ ಸ್ಪೆಷಲಾಗಿ ಯಾವ್ದು ಮಾಡ್ತಿದ್ದೀರಾ? ಕೂರ್ಮ ಮಾಡ್ತಿದ್ದೀರಲ್ಲ. ಕೂರ್ಮಕ್ಕೆ ಪಾತ್ರೆ ಇದು ನಾರ್ಮಲ್ ಕಡಾಯಿ ಬೇಕಾ? ಕಡಾಯಿ. ಓಕೆ, ಆಯಿಲ್ ಹಾಕ್ಬೇಕಾ? ರೋಸ್ಟ್ ಮಾಡ್ತೀರಾ? ಓಕೆ, ಸ್ವಲ್ಪ ಜೀರಾ ಹಾಕ್ತೇನೆ. ಓಕೆ, ಕೆತ್ತೆ, ಚಕ್ಕೆ ಲವಂಗ ಹಾಕಿದಿರಲ್ಲ, ಸೊಪ್ಪೆಲ್ಲ ಹಾಕಿದಿರ, ಎಲ್ಲವನ್ನ ರೋಸ್ಟ್ ಮಾಡಬೇಕಲ್ಲ. ಪೆಪ್ಪರ್. ಓಕೆ, ಜಸ್ಟ್ ಪೀಸ್ ಹಾಕಿ ಹಾಕಿದಿರ. ಹಾಕಿ ಕ್ಯಾಶು. ಓಕೆ, ಗೋಡಂಬಿ ಹಾಕಿದಿರ. ಆಮೇಲೆ ಮತ್ತೆ ಕೋಕೋನಟ್ ನಾನು ಒಂದು ಹಲ್ದಿ ಪೌಡರ್ ಜಸ್ಟ್ ಹಾಕಿದ್ದೇನೆ. ಮತ್ತೆ ಸ್ವಲ್ಪ ಬೇವಿನ ಸೊಪ್ಪು, ಹಳದಿ ಪೌಡರ್ ನೀವು ಮನೆಯಲ್ಲಿ ರೆಡಿ ಮಾಡಿ ತಂದಿಕ್ಕ ಮಿಕ್ಸಿಯಲ್ಲಿ ಪೌಡರ್ ಮಿಕ್ಸ್ ಮಾಡಿ ತಂದಿದ್ದೀರಾ? ಓಕೆ, ಅದನ್ನು ಕೂಡ ಹೊರ್ಕೊಳ್ಬೇಕಾ? ಓಕೆ, ಚೆನ್ನಾಗಿ ರೋಸ್ಟ್ ಮಾಡಬೇಕು. ಬೇರೆ ಏನು ಹಾಕ್ಲಿಕ್ಕಿಲ್ಲ, ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಬೇಕಲ್ಲ. ಆಗಿದೆ. ಈಗ ಗ್ರೈಂಡ್ ಮಾಡೋದಾ? ಇದು ಆಫ್ ಮಾಡೋದಾ? ಆಫ್. ಓಕೆ, ಇದನ್ನೆಷ್ಟೇ ಈಗ ಗ್ರೈಂಡ್ ಮಾಡ್ಕೊಳ್ಬೇಕಲ್ಲ. ಈಗ ನಾನು ಕರ್ಡ್ ಒಳ್ಳೆಯಿಂದ ಮಿಕ್ಸ್ ಮಾಡ್ತೇನೆ. ಲಂಪ್ಸ್ ಬರ್ತದೆ. ಓಕೆ, ಕರ್ಡಿಗೆ ಬೇರೆ ಏನು ಹಾಕ್ತಿದ್ದೀರಾ? ಸಾಲ್ಟ್ ಹಾಕ್ತಿದ್ದೀರಾ? ಎಷ್ಟು ಪಿಂಚ್ ಆಫ್ ಸಾಲ್ಟ್. ಓಕೆ, ಸ್ವಲ್ಪ ರೆಡ್ ಚಿಲ್ಲಿ ಬೇಕಾ? ರೆಡ್ ಚಿಲ್ಲಿ ಅಂತ ಬಂದಾಗ ನಾನು ಅವರ ಮೆಣಸಿನ ಹುಡಿ ಹಾಕ್ತಿದ್ದೀನಿ. ಸಾಕಾ? ನೋಡಿ, ಚೆಂದಾಗಿ ಕಲರ್ ಬರ್ತದಲ್ಲ. ಓಕೆ, ಈಗ ಪೇಸ್ಟ್ ಸರಿ ಅಲ್ಲ? ಈಗ ಮಿಕ್ಸಿ ಬೇಕಲ್ಲ, ನಮ್ಮದು ಪೌಡರ್ ಮಾಡ್ಕೊಳ್ಬೇಕು. ಈಗ ತಗೋ, ಇದನ್ನೀಗ ಪೌಡರ್ ಮಾಡ್ಕೊಳ್ಬೇಕಲ್ಲ. ಇದಕ್ಕೆ ನೀರೇನು ಹಾಕ್ಬೇಕಾ? ಏನಿಲ್ಲ, ಈಗ ಡ್ರೈ ಓಕೆ, ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಸಾಕಲ್ಲ? ಸ್ಪೈಸ್ ಈಗ ಜಸ್ಟ್ ಒಂದು ಪೇಸ್ಟ್ ಮಾಡಿದ್ದು. ಓಕೆ, ಅದಕ್ಕೆ ಕೊರಿಯಾಂಡರ್ ಲೀವ್ಸ್, ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್,
ನನ್ನ ಸ್ಟೈಲ್ ಕುರ್ಮ ಮಾಡಿದ್ದು. ಯಾವುದು? ನನ್ನ ಸ್ಟೈಲ್ ಕುರ್ಮ. ನಿಮ್ಮ ಸ್ಟೈಲ್ ಮಾಡಿದ್ದಾ? ಇದು ಸ್ಪೆಷಲ್ ಆಗಿ ಈಗ ಡೈರನ್ ಸ್ಟೈಲ್ ಕುರ್ಮ ಅಲ್ಲ? ಓಕೆ, ಹಾಗಾದರೆ ಇದು ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತಲ್ಲ? ಟೊಮ್ಯಾಟೊ ಹಾಕ್ತೀರಾ? ಓಕೆ. ರೆಡ್ ಚಿಲ್ಲಿ, ಓಕೆ. ಜಿಂಜರ್ ಹಾಕ್ತೀರಾ? ಓಕೆ. ಇದಕ್ಕೆ ಸ್ವಲ್ಪ ಆರಿಗನ ಅಂದರೆ ಸಾಂಬಾರು ಪುಡಿ. ಸಾಂಬಾರು, ಓಕೆ. ಶೀತ ಎಲ್ಲ ಬರಬಾರ್ದು. ಶೀತ ಎಲ್ಲ ಬರ್ಬೋದಲ್ಲ? ನಿಮ್ಮ ಸ್ಟೈಲ್ ಅಂದರೆ ಸ್ವಲ್ಪ ಆರೋಗ್ಯ ಕೂಡ ಒಳ್ಳೆ ಇರುತ್ತಲ್ಲ? ಹೌದು. ಓಕೆ. ಪೆಪ್ಪರ್ ಹಾಂ. ನಮಸ್ತೆ. ಓಕೆ ಅಲ್ಲ? ನೀರು ಹಾಕ್ಬೇಕಾದ್ರೆ? ಇಲ್ಲ. ಅದು ಹಾಕ್ತಿದ್ರಾ? ಓಕೆ. ಮಿಕ್ಸ್ ಮಾಡಿದಂಥ ಮೊಸರಲ್ಲ? ಮೊಸರು, ಉಪ್ಪು, ಆಮೇಲೆ ಮೆಣಸು ನೋಡಿ ಅಲ್ಲ? ಓಕೆ. ಓಕೆ. ಇಷ್ಟನ್ನೇ ನಾನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಹೌದು. ಓಕೆ. ನೆಕ್ಸ್ಟ್ ಈಗ ನಾವು ಇದು ರೆಡಿ ಮಾಡಲಿಕ್ಕೆ ಕುರ್ಮಾಗೆ. ಓಕೆ. ಇದೇ ಬಾಣಲೆ ಯೂಸ್ ಮಾಡೋದಾ? ಹೌದು. ಅದೇ ಬಾಣಲೆ ಒಲೆ ಉರಿಸ್ಬೇಕಲ್ಲ? ಹಾಗಾದರೆ ಅದೇ ಬಾಣಲೆಗೆ ಏನು ಹಾಕಬೇಕು? ಆಯಿಲ್ ಹಾಕಬೇಕಾ? ಗೀ ಹಾಕಬೇಕಾ? ಓಕೆ. ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸುವಿನ ತುಪ್ಪ ಹಾಕಿದ್ದೀವಿ. ಸಾಕಾ? ಸಾಕು. ಓಕೆ. ಚಾಪ್ನ ಆನಿಯನ್ಸ್. ಓಕೆ. ಚೆನ್ನಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಿದ್ದೀರಾ? ಇದನ್ನು ಫಸ್ಟ್ ಗೋಲ್ಡನ್ ಲೈಟ್ ರೋಸ್ಟ್ ಮಾಡಿ. ಓಕೆ. ಗೋಲ್ಡನ್ ಕಲರ್ ಬರುವಷ್ಟು ಹುರ್ಕೊಳ್ಬೇಕಲ್ಲ? ಓಕೆ. ಈಗ ನಾನು ತೆಗೊಂಡಿದ್ದು ಇದು ಚಿಲ್ಲಿ. ಓಕೆ. ಡ್ರೈ ಚಿಲ್ಲಿ. ಆಮೇಲೆ ಮತ್ತೆ ಇದು ಸಾಸಿವೆ. ಓಕೆ. ಸಾಸಿವೆ. ಓಕೆ. ಬೆಳ್ಳುಳ್ಳಿ ಹಾಕಿದ್ರು. ಒಂದು 5-6 ಪೀಸ್ ಬೆಳ್ಳುಳ್ಳಿ ಹಾಕಿದ್ರಲ್ಲ? ಟೊಮೆಟೊ. ಓಕೆ. ಟೊಮೆಟೊ ಹಾಕಿದ್ದೀರಾ? ಈಗ ಗ್ರೀನ್ ಚಿಲ್ಲಿ ಆಪ್ಷನಲ್. ಓಕೆ. ಬೀನ್ಸ್ ಆಲ್ಮೋಸ್ಟ್ ಎಲ್ಲ ಹಾಕಿದ್ರಲ್ಲ? ಬೇವು ಸೊಪ್ಪಲ್ಲ? ಓಕೆ. ಸ್ಮೆಲ್ ಮತ್ತು ಫ್ಲೇವರಿಗೆ. ಫ್ಲೇವರಿಗೆಲ್ಲ ಚೆನ್ನಾಗಿ ಬರುತ್ತೆ. ಈಗ ನಮ್ಮ ಮಸಾಲ ಆ್ಯಡ್ ಮಾಡುವ. ಫಸ್ಟಿಗೆ ಹಲ್ದಿ ಹಾಕಿದ್ರಲ್ಲ? ಹಾಫ್ ಸ್ಪೂನ್ ಅಲ್ಲ? ಓಕೆ. ಚಿಕನ್ ಮಸಾಲ. ಚಿಕನ್ ಮಸಾಲ ಬೇಕಾ? ಚಿಕನ್ ಮಸಾಲ ಅಂತ ಬಂದಾಗ ನಾನು ಅವರ ಸ್ಪೆಷಲ್ ಚಿಕನ್ 1 ಸ್ಪೂನ್ ಹಾಕಲಾ? ಹೌದು. ಹಾಫ್ ಸಾಕಾ? ಓಕೆ. ಮತ್ತು ಗೀ ರೋಸ್ಟ್ ಮಸಾಲ ಉಂಟಾ? ಯಾವುದು? ಗೀ ರೋಸ್ಟ್ ಮಸಾಲ ಎಷ್ಟು ಹಾಕಲಿ? ಸ್ವಲ್ಪ ಹಾಕುವ. ನಾನು ಅವರ ಗೀ ರೋಸ್ಟ್ ಮಸಾಲ ಹಾಕ್ತಿದ್ದೀನಿ. ಸಾಕಾ? ಈಗ ನಮ್ಮ ಪೇಸ್ಟ್ ಆ್ಯಡ್ ಮಾಡುವ. ಈಗ ಜಸ್ಟ್ ಮಾಡಿದ್ದು. ದಪ್ಪ ಇರಲಿ ಅಥವಾ ನೀರು ಹಾಕ್ಲಿಕ್ಕೆ? ನೀರು ಹಾಕಿ. ನಮ್ಮ ಬಟಾಣಿ ಬಾಯ್ಲ್ ಆಗಿದ್ದು ಬಟಾಣಿ. ಓಕೆ. ನೀರು ಹಾಕ್ಬೇಕಾ? ಹಾಕಿ. ಸ್ಟಾಪ್. ಈಗ ನಾವು ಮಸಾಲ ಮಾಡಿದ್ದು 1 ಸ್ಪೂನ್ ಮಸಾಲ ರೆಡಿ ಮಾಡಿ ಇಟ್ಟಿದ್ದ ಅದನ್ನು ಮಿಕ್ಸ್ ಮಾಡಬೇಕಲ್ಲ? ಸಾಕಾಗುತ್ತೆ ಅಷ್ಟು? ಸಾಕು. ಓಕೆ. ಉಳಿದನ್ನು ನೆಕ್ಸ್ಟ್ ಟೈಮ್ ಮಾಡುವಾಗ ಹಾಕೋದಿಲ್ಲ? ಓಕೆ. ಆಲ್ಮೋಸ್ಟ್ ರೆಡಿಯಾ? ಒಂದು ಕುದಿ ಬಂದರೆ ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು. ತೆಗಿವಲ್ಲ? ನೋಡಿ ಗಮ್ಮತ್ತಾಗಿ ಕುದಿ ಬಂದಿದೆ. ಓಕೆ. ಗ್ಯಾಸ್ ಬಂದು ಇನ್ನೂ ಸರ್ವ್ ಮಾಡ್ತಾ ಇದ್ದಾರಲ್ಲ? ಪ್ಲೇಟ್ ಅಂತೂ ರೆಡಿ ಇದೆ. ಪರಿಮಳ ಕೂಡ ಘಮ ಅಂತ ಬರ್ತುಂಟಲ್ಲ? ಹೌದು. ಓಕೆ. ಹೇಳಬೇಕಾ?
ಸ್ವಲ್ಪ ಮಸಾಲ ಹಾಂ ಮೇಲ್ಗಡೆಯಿಂದ ಹಾಕಿರಿ. ಅದು ಆಪ್ಷನ್ ಅಲ್ಲ, ಬೇಕಿದೆ. ಆಪ್ಷನ್. ಓಕೆ. ಕೊರಿಯಾಂಡರ್ ಓಕೆ. ಆಪ್ಷನ್. ಓಕೆ ಓಕೆ. ಬಿಸಿ ಬಿಸಿಯಾದ ಕೂರ್ಮ ರೆಡಿ ಅಲ್ಲ? ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಟೇಸ್ಟ್ ಮಾಡೋದಾಗಾದ್ರೆ ಈಗ. ಓಕೆ, ಡೇರನ್ ಅವರು ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಕೂರ್ಮ ರೆಡಿ ಮಾಡಿಕೊಟ್ಟಿದ್ದೀರಾ. ನೋಡಿ ಎಷ್ಟು ಚಿಕ್ಕ ಹುಡುಗ ಚೆನ್ನಾಗಿ ಒಂದು ಅಡುಗೆ ಮಾಡ್ತಿದ್ದೀರಾ. ಯಾರು ಡೇರನ್ ಅವರ ಟೀಚರ್ಸ್ ಇದ್ದೀರಾ, ಅವರ ಫ್ರೆಂಡ್ಸ್ ಇದ್ದೀರಾ, ಈ ಥರ ನೋಡಿ ನಿಮ್ಮ ಫ್ರೆಂಡ್ಸ್ ಆಗಲಿ ಸ್ಟೂಡೆಂಟ್ ಆಗಲಿ ಸಾಕಾಗಿರೋಂತಹ ಅಡುಗೆ ಮಾಡ್ತಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕೂರ್ಮ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಕರಿಮೆಣಸು, ಗೋಡಂಬಿ, ಕರಿಬೇವಿನ ಪುಡಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಮೊಸರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ಆನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತೆಂಗಿನ ತುರಿ, ಟೊಮ್ಯಾಟೊ, ಹಸಿಮೆಣಸು, ಶುಂಠಿ, ಆರಿಗ್ಯಾನೋ, ಕರಿಮೆಣಸು, ಮೊಸರಿನ ಮಿಶ್ರಣ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಒಣಮೆಣಸು, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ಹಸಿಮೆಣಸು, ಬೀನ್ಸ್, ಕರಿಬೇವು, ಅರಶಿನ ಪುಡಿ, ಚಿಕನ್ ಮಸಾಲ ಪುಡಿ, ಗೀ ರೋಸ್ಟ್ ಮಸಾಲ ಹಾಕಿ ಹುರಿದು ರುಬ್ಬಿದ ಮಸಾಲೆ, ಬೇಯಿಸಿದ ಬಟಾಣಿ, ಸ್ವಲ್ಪ ನೀರು, ಪುಡಿ ಮಾಡಿದ ಮಸಾಲೆ ಹಾಕಿ ಕುದಿಸಿ. ಈಗ ರುಚಿಕರವಾದ ಕೂರ್ಮ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ಡೇರನ್, ಅಡುಗೆ ಅಂತೂ ರೆಡಿಯಾಗಿದೆ. ಟೇಸ್ಟ್ ನೋಡಲಿಕ್ಕೆ ಬಾಕಿ ಅಲ್ಲ? ಓಕೆ, ತಗೊಳ್ಳಿ. ಯಾವುದು ಫಸ್ಟ್ ನೋಡುವ? ಇದೇ ನೋಡುವಲ್ಲ? ಪನ್ನೀರ್, ಮಟರ್ ಪನ್ನೀರ್ ಅಲ್ಲ? ಪನ್ನೀರ್, ಮಟರ್ ಪನ್ನೀರ್ ತರುವಾಗ ಪನ್ನೀರ್ ಸಿಗಬೇಕಲ್ಲ? ಹಾಂ, ಗಾಮದಾಗಿದೆ ಇದು. ಯಾವುದು ನಿರ್ದೋಸೆಗೆಲ್ಲ ಪಕ್ಕ ಅಲ್ಲ, ಚಪಾತಿ ಕೂಡ ರೆಡಿ ಮಾಡ್ತಿದ್ದು. ನೀವು ಟೇಸ್ಟು ನೋಡಲ್ಲ? ನೋಡಿ ಟೇಸ್ಟ್. ಓಕೆ, ಹೇಗಾಗಿದೆ? ಚೆನ್ನಾಗಿದೆಯಲ್ಲ? ಓಕೆ, ಇನ್ನೊಂದು ಇದು ಯಾವುದು ಹೇಳಿದ್ದು ನೀವು? ಕೂರ್ಮ. ಡೇರನ್ ಸ್ಪೆಷಲ್ಸ್ ಕೂರ್ಮಲ್ಲ? ಓಕೆ, ತಗೊಳ್ಳಿ. ಹಾಂ, ಇದು ಕೂಡ ಚೆನ್ನಾಗಿದೆಯಲ್ಲ? ನಾವು ಬೇಕಿದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಡ್ಬೋದಲ್ಲ? ಉಪ್ಪು ಕಮ್ಮಿ ಆದರೂ ಕೂಡ ಸೇರಿಸ್ಬೋದು, ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗಲ್ಲ. ಬಟ್ ಎರಡು ಅಡುಗೆ ಕೂಡ ಚೆನ್ನಾಗಿ ಆಗಿದೆ. ಅದರಲ್ಲಿ ನೀವು ಏನು ಮಟರ್ ಪನ್ನೀರ್ ಮಾಡಿದಾರಲ್ಲ, ಅದು ಗಮನಾಗಿದೆ. ಹೇಗನ್ನಿಸ್ತು? ಫಸ್ಟ್ ಟೈಮ್ ಬಂದಿದ್ದೀರಾ ಅಡುಗೆಗೆ? ಹೇಗನ್ನಿಸ್ತು? ನರ್ವಸ್ ಆಯಿತಾ? ಓಕೆ, ನರ್ವಸ್ ಆದರೂ ಕೂಡ ಅಡುಗೆ ಅಂತೂ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ನಿನ್ನ ಏನು ಸ್ಟಡೀಸಿಗೂ ಹಾಗೂ ಏನು ಈ ಥರದ ಅಡುಗೆಗಳನ್ನು ಮುಂದುವರಿಸು ಅಂತ ಹೇಳ್ತಾ ನಮಗೆ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳ್ಕೊಡ್ಬೇಕು ನಿನಗೆ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ ಓಕೆ ಡೇರನ್, ಅಡುಗೆ ಕೂಡ ಚೆನ್ನಾಗಿದೆ, ಟೇಸ್ಟ್ ಕೂಡ ಆಗಿದೆ. ಹೀಗೆ ಅಡುಗೆಯನ್ನು ಕೂಡ ಮುಂದುವರಿಸು, ಸ್ಟಡಿಯನ್ನು ಮುಂದುವರಿಸು. ನಿನ್ನ ಸ್ಟಡೀಸ್ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆ ಓಕೆ, ನೋಡಿದ್ರಲ್ಲ ಪುಟ್ಟ ಹುಡುಗ ಡೇರನ್ ಯಾವ ರೀತಿ ಅಡುಗೆ ಮಾಡಿರ್ತಾ. ಮಟರ್ ಪನ್ನೀರ್ ಮತ್ತು ಕೂರ್ಮ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಟಿಫಿನ್ ಸಂಚಿನ ಇಲ್ಲಿ ಏನಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.